ಉಪ್ಪಿನಂಗಡಿಯಲ್ಲಿ ಪಿಎಫ್ಐ ಕಾರ್ಯಕರ್ತರ ಪ್ರತಿಭಟನೆಯಲ್ಲಿ ನಡೆದಂತಹ ಅಹಿತಕರ ಘಟನೆ ಹಿನ್ನೆಲೆಯಲ್ಲಿ ಪುತ್ತೂರು ಉಪವಿಭಾಗದಾದ್ಯಂತ ಸೆಕ್ಷನ್ 144 ಜಾರಿ ಮಾಡಲಾಗಿದೆ. ಪುತ್ತೂರು, ಸುಳ್ಯ, ಬೆಳ್ತಂಗಡಿ, ಬಂಟ್ವಾಳ, ಕಡಬ ತಾಲೂಕಿಗೆ ಅನ್ವಯಿಸಿ ತಕ್ಷಣದಿಂದಲೇ ನಿಷೇಧಾಜ್ಞೆ ಜಾರಿ ಮಾಡಲಾಗಿತ್ತು. ಹೆಚ್ಚಿನ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಎಂದು ಪುತ್ತೂರು ಉಪವಿಭಾಗಾಧಿಕಾರಿ ಡಾಕ್ಟರ್ ಯತೀಶ್ ಉಳ್ಳಾಲ್ ಆದೇಶವನ್ನು ಹೊರಡಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಿಸಿ ಮಾಹಿತಿ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಋಷಿಕೇಶ್ ಸೋನಾವಾನೆ, ಯುವಕರ ಮೇಲಿನ ಹಲ್ಲೆಗೆ ಸಂಬಂಧಿಸಿದಂತೆ ಡಿಸೆಂಬರ್ 13ರಂದು ಸಿನಾನ್ ಎಂಬ ಆರೋಪಿಯನ್ನ ಬಂಧಿಸಲಾಗಿತ್ತು. ಬಂಧಿತ ಆರೋಪಿ ಮಾಹಿತಿ ನೀಡಿದ ಪ್ರಕಾರ ಮತ್ತೆ ಮುಸ್ತಫಾ, ಹಮೀದ್, ಜಕಾರಿಯಾ ಎಂಬ 3 ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿತ್ತು. ಬಂಧಿತರನ್ನ ಬಿಡುಗಡೆಗೊಳಿಸಲು ಆಗ್ರಹಿಸಿ ಪಿಎಫ್ಐ ಸಂಘಟನೆ ಕಾರ್ಯಕರ್ತರು ಠಾಣೆ ಮುಂದೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಈ ಸಂದರ್ಭ ಉದ್ರಿಕ್ತರಾಗಿ ವರ್ತಿಸುತ್ತಿದ್ದ ಪ್ರತಿಭಟನಾಕಾರರಿಗೆ ಹಲವು ಬಾರಿ ಎಚ್ಚರಿಕೆಯನ್ನು ಕೂಡ ನೀಡಲಾಗಿತ್ತು. ರಾತ್ರಿ 9:30ಕ್ಕೆ ಠಾಣೆಗೆ ಬಂದು ಮುತ್ತಿಗೆ ಹಾಕಿ ವಸ್ತುಗಳನ್ನು ಹಾನಿ ಮಾಡಿದ ಹಿನ್ನೆಲೆಯಲ್ಲಿ ಲಘು ಲಾಠಿ ಪ್ರಹಾರ ಮಾಡಬೇಕಾಗಿತ್ತು. ಗುಂಪನ್ನ ಚದುರಿಸಲಾಗಿತ್ತು. ಘಟನೆಯಲ್ಲಿ 4 ಪೊಲೀಸರಿಗೆ ಕೂಡ ಗಾಯಗಳಾಗಿದೆ. ಸಾರ್ವಜನಿಕರು ಯಾವುದೇ ರೀತಿಯ ವದಂತಿಗಳಿಗೆ ಕಿವಿಕೊಡದೆ ನಿರಾತಂಕವಾಗಿರಿ ಎಂದು ಅವರು ಹೇಳಿದ್ದಾರೆ. ಇದೆಲ್ಲ ಸದ್ಯಕ್ಕೆ ಸಹ ಸೆಕ್ಷನ್ 144 ಇದು ಪುತ್ತೂರು ಸಬ್ ಡಿವಿಷನ್ ಜಾರಿಯಲ್ಲಿ ಇದೆ. ಸೊ ಪೊಲೀಸ್ ಪಾಯಿಂಟ್ ಆಫ್ ವ್ಯೂ ನಾವೆಲ್ಲ ಕಡೆ ಹೆಚ್ಚಿನ ಬಂದೋಬಸ್ತ್ ಮಾಡಿದ್ದೀವಿ. ನಾವು ಅಲರ್ಟ್ ಆಗಿದ್ದೀವಿ. ಯಾವುದೇ ಅಹಿತಕರ ಘಟನೆ ಆಗದಂತೆ ನಾವು ನೋಡ್ಕೊಳ್ತೀವಿ. ಎಲ್ಲ ಸಾರ್ವಜನಿಕರಿಗೆ ಇಷ್ಟೇ ನಾನು ಹೇಳ್ತೀನಿ, ಯಾವುದೇ ರೀತಿಯ ಆತಂಕ ಪಡುವುದು ಬೇಡ. ಪೊಲೀಸರು ತಮ್ಮ ಕೆಲಸವನ್ನು ಮಾಡ್ತಾರೆ. ಯಾವುದೇ ರೀತಿಯ ವದಂತಿಗಳನ್ನು ಕಿವಿಕೊಡದೆ ಯಾರೋ ವದಂತಿಗಳು ಈ ರೀತಿ ಹರಡ್ತಾ ಇದ್ರೆ ದಯವಿಟ್ಟು ನಮ್ಮ ಗಮನ. ಅಂದರೆ ಈ ಸುಬ್ರಹ್ಮಣ್ಯ ಕ್ರಾಸ್ ಹತ್ತಿರ 3 ದಿನದ ಮೇಲೆ ಕೆಲವು ಬೈಕಲ್ಲಿ ಬಂದ ಜನ ತಲವಾರು ದಾಳಿ ನಡೆಸಿರ್ತಾರೆ. ಈ ಕೇಸಲ್ಲಿ ಮುಂದಿನ ತನಿಖೆ ನಡೆಸಿ ನಾವು ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಒಬ್ಬರು ಶಿನಾ ರೆಸಿಡೆಂಟ್ ಆಫ್ ಕೋಯಿಲಾ ಅನ್ನೋರಿಗೆ ದಸ್ತಗಿರಿ ಮಾಡಿರ್ತೀವಿ. 13-14 ರಾತ್ರಿಯಲ್ಲಿ ದಸ್ತಗಿರಿ ಮಾಡಿರ್ತೀವಿ. ಅವನ ವಿಚಾರಣೆಯಿಂದ ಮತ್ತೆ ಸಿಕ್ಕಿದ ಸಾಕ್ಷ್ಯಾಧಾರಗಳಿಂದ ಇನ್ನೂ 3 ಜನರಿಗೆ ಸಸ್ಪೆಕ್ಟ್ಸ್ಗೆ ನಾವು ಠಾಣೆಗೆ ಕರೆದಿರ್ತೀವಿ, ವಿಚಾರಣೆಗೆ ಕರೆದಿರ್ತೀವಿ. ಅದರಲ್ಲಿ ಒಬ್ಬರು ಜಕಾರಿಯಾ, ಇನ್ನೊಬ್ಬರು ಹಮೀದ್ ಮತ್ತು ಮುಸ್ತಫಾ, ಈ 3 ಜನರಿಗೆ ಕರೆದಿರ್ತೀವಿ. ಅದೇ ರಾತ್ರಿ 13ನೇ ರಾತ್ರಿ ಠಾಣೆಯಲ್ಲಿ ಮರುದಿನ ಬೆಳಗ್ಗೆ 9 ಗಂಟೆಯಿಂದಾನೇ ಜನ ಸೇರಲಿಕ್ಕೆ ಶುರುವಾಗುತ್ತೆ. ಅವರಿಗೆ ಬಿಡಬೇಕು ಅನ್ನುವ ಲೆಕ್ಕದಲ್ಲಿ ಅವರು ಬಂದು ಮಾತಾಡ್ತಾರೆ. ಮತ್ತು ಜನ ಪೂರ್ತಿ ದಿನದಲ್ಲಿ ಜನ ಅಲ್ಲಿ ಸೇರಿದ್ದಾರೆ, ತೀರ್ಮಾನವನ್ನು ಮಾಡಿದ್ದಾರೆ, ಇಲ್ಲಿ ಘೋಷಣೆಯನ್ನು ಹೋಗಿರ್ತಾರೆ. ನಮ್ಮ ಅಧಿಕಾರಿಗಳು ಅವರಿಗೆ ತಿಳುವಳಿಕೆ ನೀಡಿದ್ದಾರೆ. ಈಗ ಕಾನೂನು ಕ್ರಮ ನಡೀತಾ ಇದೆ. ನಾವೆಲ್ಲರಿಗೂ ವಿಚಾರಣೆಗೋಸ್ಕರ ತಂದಿದ್ದೀವಿ. ಅದು ಕಾನೂನು ಕ್ರಮಬದ್ಧವಾಗಿ ನಡೀತಾ ಇದೆ. ಅದರ ಬಗ್ಗೆ ತಿಳುವಳಿಕೆ ನೀಡಲಾಗಿದೆ, ಸಾಕಷ್ಟು ಸಲ ಹೇಳಿಯಾಗಿದೆ. ಆದರೂ ಸಹ ಜನ ಅಲ್ಲಿ ಗುಂಪು ಸೇರಿ ಅದನ್ನು ಘೋಷಣೆ ಕೊಡುವುದು, ಫೋರ್ಸ್ ಮಾಡುವುದು ಅದನ್ನು ಮುಂದುವರಿಸಿರ್ತಾರೆ. ಇದೇ ನಿಟ್ಟಿನಲ್ಲಿ ಸಂಜೆ ಹೊತ್ತಿಗೆ ಅರೌಂಡ್ 9:30 ಸುಮಾರಿಗೆ ಅಲ್ಲಿ ಸೇರಿದ ಗುಂಪನ್ನು ಸ್ವಲ್ಪ ವೈಲೆಂಟ್ ಆಗಿದ್ದಕ್ಕೆ ಅವರಿಗೆ ಅವಾಗ ಚದುರಿಸಲಿಕ್ಕೆ ನಮ್ಮ ಪೊಲೀಸರು ಅಲ್ಲಿ ಕರ್ತವ್ಯ ನಿರತ ಪೊಲೀಸರು